ಹಾಯ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನಮ್ಮ ದುನಿಪು ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಅದೇ ಅಶರೀರವಾಣಿ ಕೇಳಿಸ್ತಲ್ಲ, ಅದೇ ನಾನು. ವೀಕ್ಷಕರೇ, ದಸರಾ ಎಲ್ಲ ಮುಗೀತು. ತಮ್ನೇಲಲ್ಲಿ ನೀವು ನೋಡಿದ ಹಾಗೆ ನಾವಿವತ್ತು ಚಿಕನ್ ಗ್ರೀನ್ ಮಸಾಲಾ ಮಾಡುವ ಅಂತ ಇದ್ದೇವೆ. ಅದಕ್ಕೆ ಬೇಕಾದ್ದು ಚಿಕನ್, ಆಮೇಲೆ ಗ್ರೀನ್ ಮಸಾಲಕ್ಕೆ ಬೇಕಾಗುವ ಎಲ್ಲ ಐಟಮ್ ಇದರಲ್ಲಿ ಉಂಟಾಯ್ತಾ. ಇವತ್ತು ನಾವು ಚಿಕನ್ ಪಚ್ಚೆ ಕಜಿಪು ಮಾಡುವ, ಆಯ್ತಾ? ಬನ್ನಿ ಹೋಗುವ. ಇದಕ್ಕೆ 1 ಪುಂಡಿ ಕೊತ್ತಂಬರಿ ಸೊಪ್ಪು. ಪುಂಡಿ ಅಂದರೆ ನಮ್ಮ ಕಡೆ 1 ಹಿಡಿ. ಆಮೇಲೆ ಸ್ವಲ್ಪ ಪುದೀನ, ಆಮೇಲೆ ಒಂದಿಷ್ಟು 10 ರಿಂದ 12 ಕಾಯಿಮೆಣಸು, ಸ್ವಲ್ಪ ಕಾಳು ಮೆಣಸು, ಶುಂಠಿ, ಅದಕ್ಕೆ ಸ್ವಲ್ಪ ಗಾರ್ಲಿಕ್, ಅರ್ಧ ಹೋಳು ನಿಂಬೆ ರಸ. ಇದನ್ನು ಮತ್ತೆ ಕಜಿಪ್ ಮಾಡುವಾಗ ಅದಕ್ಕೆ ಹಿಂಗೆ ಹಿಂಡ್ಲಿಕ್ಕೆ. ಇದು ಗೋಡಂಬಿ. ಇದರ ಜೊತೆಗೆ ಸ್ವಲ್ಪ ಗೋಡಂಬಿ ಹಾಕಿ ನುಣ್ಣಗೆ ರುಬ್ಬಿದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಫಸ್ಟ್ ಪಾನ್ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇವೆ. ಬಿಸಿ ಆಯಿತು. ಈಗ ನಾವು ಇದಕ್ಕೆ ಪರಿಶುದ್ಧವಾದ ತೆಂಗಿನ ಎಣ್ಣೆಯನ್ನು ಹಾಕ್ತಿದ್ದೇವೆ. ಅದಕ್ಕೆ ಸ್ವಲ್ಪ ಬೇಸೊಪ್ಪು ಹಾಕ್ತಾ ಇದ್ದೇವೆ. ಈಗ ಮ್ಯಾರಿನೇಟ್ ಮಾಡಿರುವ ಚಿಕನ್ ಹಾಕುವ. ಇದನ್ನು ಸ್ವಲ್ಪ ಹೊತ್ತು ಚಿಕನ್ ಬೇಯೋಕೆ ಬಿಡುವ. ಈಗ ಇದು ಬೆಂದು ಚಂದ ನೀರು ಬಿಟ್ಟಿದೆ. ಇದಕ್ಕೆ ಈಗ ನಾವು ರುಬ್ಬಿಟ್ಟ ಗ್ರೀನ್ ಮಸಾಲವನ್ನು ಹಾಕುವ.
ಲಿಂಬೆ ಹುಳಿ ಹಿಂಡುವ. ಗುಲು ಗುಲು ಆಗ್ತಾ ಉಂಟು. ಚೆನ್ನಾಗಿ ಕುದಿ ಬರ್ತಾ ಉಂಟು. ಇದು ತೆಂಗಿನಕಾಯಿದ್ದು ಹಾಲು. ಇದು ಬೇಕಾದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಯಾಕಂದ್ರೆ ನನಗೆ ತುಂಬಾ ಖಾರ ಬೇಡ, ಅದಕ್ಕೆ ನಾನು ಸ್ವಲ್ಪ ತೆಂಗಿನ ಹಾಲನ್ನು ಆಡ್ ಮಾಡ್ತಾ ಇದ್ದೇನೆ. ಗರಂ ಮಸಾಲದ ಪರಿಮಳ ಬರ್ತಾ ಇದೆ. ಇದು ಪಾನ್ ಮಸಾಲ ಅಲ್ಲ, ಇದು ಕಸ್ತೂರಿ ಮೇಥಿ. ಹಿಂಗೆ ಮಾಡಿ ಹಿಂಗೆ ಹಾಕ್ಬೇಕು. ಇದ್ರದ್ದು ಸಹ ಕಮ್ಮೆನ ಒಳ್ಳೇದುಂಟು. ಈಗ ನಮ್ಮ ಕಜಿಪು ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಜೆಪ್ಪಿ ಹಾಕುವ. ಸರ್ಪ್ರೈಸ್! ವೀಕ್ಷಕರೇ, ಈಗ ನಮ್ಮ ಗ್ರೀನ್ ಮಸಾಲ ರೆಡಿಯಾಗಿದೆ. ಗ್ರೀನ್ ಮಸಾಲ ಎಲ್ಲಿ ಹೋಯ್ತು ಮಾರೆ? ನಮ್ಮ ಮನೆಯಲ್ಲಿ 2 ಕಾಲಿದು ಬೆಕ್ಕುಂಟು, ಅದು ಮಿನಿಕೊಂಡೋಯ್ತಾ ಹೆಂಗೆ? ಇಲ್ಲೇ ಉಂಟು ಮಾರೆ. ಗರಂ ಮಸಾಲದೆಲ್ಲ ಒಳ್ಳೆ ಕಮ್ಮೆನ ಬರ್ತಾ ಉಂಟು. ಇದೆಂತ ಗೊತ್ತುಂಟಾ? ಇದಕ್ಕೆ ನಾನು ಖಾರ ಕಮ್ಮಿ ಇರ್ಲಿ ಅಂತ ಸ್ವಲ್ಪ ಜಾಸ್ತಿ ತೆಂಗಿನಕಾಯಿ ಆಡ್ ಮಾಡಿದ್ದೇನೆ. ತೆಂಗಿನಕಾಯಿದ ಹಾಲು ಆಡ್ ಮಾಡಿದ್ದೇನೆ. ನಿಮ್ಗೆ ಬೇಕಾದ್ರೆ ತೆಂಗಿನಕಾಯಿದ ಹಾಲು ಆಡ್ ಮಾಡ್ಬೋದು, ಇಲ್ಲಾದ್ರೆ ಹಾಗೇನೂ ಬಿಡ್ಬೋದು. ಇದು ಸ್ವಲ್ಪ ಟೇಸ್ಟ್ ಮಾಡ್ತೇನೆ ಯಾವ್ದಕ್ಕೂ. ಚೆನ್ನಾಗಿದೆ. ನಾನಿಲ್ಲಿ ಎಷ್ಟು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು ನೀವು ನಂಬುದಿಲ್ಲ. ಇದನ್ನು ನೀವು ನಿಮ್ಮ ಮನೆಯಲ್ಲಿ ಮಾಡಿ ತಿಂದ್ರೆ ಆಗ ನಿಮ್ಗೂ ಟೇಸ್ಟ್ ಗೊತ್ತಾಗ್ತದೆ. ಹೌದು, ಆರೋಗ್ಯಕ್ಕೆ ಒಳ್ಳೇದು. ಯಾಕಂದ್ರೆ ಇದರಲ್ಲಿ ಕೊತ್ತಂಬರಿ ಸೊಪ್ಪುಂಟು, ಪುದೀನ ಸೊಪ್ಪುಂಟು. ಲೇ ಬುಲ್ಲ ತಗೊಳ. ಎಂತ ಚಂದ ಉಂಟ? ವೀಕ್ಷಕರೇ, ನಮ್ಮ ಲೈಫ್ ಕೂಡ ಹೀಗೇನೆ. ಎಲ್ಲ ಕಷ್ಟ ಸುಖ, ಸಿಹಿ ಕಹಿ, ನೋವು ನಲಿವು ಮಿಕ್ಸ್ ಆದ್ರೇನೆ ಜೀವನ. ಒಂದು ದಿನ ಬೇಸರ ಆಯ್ತಂತ ಹೇಳಿ ಬೇಸರದಲ್ಲಿ ಕೂತ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಆಗ್ಲಿ ವಾಟ್ಸಪ್ ಅಲ್ಲಿ ಆಗ್ಲಿ ಫೀಲಿಂಗ್ ಸ್ಟೇಟಸ್ ಹಾಕೊಂಡು ನಮ್ಮನ್ನು ನಾವೇ ವೀಕ್ ಅಂತ ತೋರಿಸ್ಕೊಳ್ಬಾರ್ದು. ಯಾಕಂದ್ರೆ ನಾವ್ ಯಾವತ್ತೂ ಸ್ಟ್ರಾಂಗ್ ಆಗಿರ್ಬೇಕು. ಮತ್ತೆ ಇನ್ನೊಬ್ರ ಮುಂದೇನು ಎಲ್ಲರ ಮುಂದೇನು ನಗ್ನಗ್ತಾ ಇರ್ಬೇಕು. ಹಾಗಂತ ಸಿಕ್ಕಲ್ಲಿ ಎಲ್ಲಾ ಕಡೆ ಒಟ್ಟಾರೆ ನಕ್ಕೊಂಡು ಹೋಗ್ಬೇಡಿ. ಅದಕ್ಕೆ ನಮ್ ಕಡೆ ಬೇರೆನೆ ಹೇಳ್ತಾರೆ. ಆದ್ಮೇಲೆ ನಮ್ಮ ದುನಿಪು ಯೂಟ್ಯೂಬ್ ಚಾನಲ್ ನಲ್ಲಿ ನನ್ನ ಮೈಂಡಿಗೆ ಎಂತೆಲ್ಲ ಬರ್ತದೆ ಉಂಟಲ್ಲ, ಅದನ್ನೆಲ್ಲ ನಾನು ವಿಡಿಯೋ ಮಾಡಿ ಹಾಕ್ತಿರ್ತೇನೆ. ನೀವು ನಿಮ್ಮ ಮನೆ ಮಗಳು ಅಂದ್ರೆ ನನ್ನನ್ನು ಹರಸಿ ಹಾರೈಸಿ, ಹಾಗೆ ನನ್ನ ದುನಿಪು ಯೂಟ್ಯೂಬ್ ಚಾನಲ್ ಅನ್ನು ಎಲ್ಲ ಕಡೆ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೆ ಮುಂದಿನ ವ್ಲಾಗಲ್ಲಿ ನಾನು ನಿಮ್ಗೆ ಸಿಗ್ತೇನೆ. ನಮಸ್ಕಾರ.